ದಲ್ಲಿ ನೀರು ತುಂಬಿ ಈಗ ನೀರಿನ ಮಟ್ಟ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ತೋಟ ಫುಲ್ ನೀರು ತುಂಬಿದೆ ಅಂತ ನೋಡ್ಬೋದು ಗೈಸ್. ಆ ಯುವಕನ ಕಾಲು ಮುರುಕುವಷ್ಟು ನೀರು ತುಂಬಿದೆ ಆ ಕುಣಿಯಲ್ಲಿ. ಬನ್ನಿ ಗೈಸ್, ನಾವಲ್ಲಿ ಒಂದು ಸ್ವಲ್ಪ ಭೂಮಿ ಬಿರುಕು ಬಿಟ್ಟಿದೆ. ಭೂಮಿ ಬಿರುಕು ಗೈಸ್ ನೋಡ್ಬೋದು. ಈ ಥರನೇ ಸ್ವಲ್ಪ ಮಳೆ ಬಂದರೆ ಹೇಗೆ ನಮ್ಮ ಭೂಮಿ ಒತ್ತಡದಿಂದ ಭೂಮಿ ಕುಸಿಯಲು ಪಡುತ್ತದೆ ಅಂತ ಹೇಳಿದರೆ ನೋಡ್ಬೋದು ಗೈಸ್. ನೀವು ಸ್ವಲ್ಪ ಸಮಯದಲ್ಲಿ ತೋರಿಸಿದ್ದೇವೆ, ನೋಡ್ಬೋದು ಗೈಸ್ ಭೂಮಿ ಎಷ್ಟು ಭಾಗವನ್ನು ಬಿಟ್ಟಿದೆ ಅಂತ ಹೇಳಿದರೆ ಸ್ವಲ್ಪ ಸಮಯದಲ್ಲಿ ನೀರು ಬರುವ ರಭಸಕ್ಕೆ ಈ ಪ್ಲೇಸ್ ಕುಸಿದು ಹೋಗುವ ಸಂದರ್ಭ ಇದೆ. ನಿಮಗೆ ಇಷ್ಟರಲ್ಲೇ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಮಳೆ ಬಂದಿದೆ ಅಂತ. ಇವತ್ತಿನ ಮಳೆಯ ಮುಟ್ಟ ಗೈಸ್ ಎಷ್ಟು ನೀರು ಬಂದಿದೆ ಗೈಸ್. ಈ ಥರ ಬಂದರೆ ನಾವು ಉಳಿಬೋದಾ ಅನ್ನೋದೇ ನಮಗೆ ಡೌಟ್. ಹೌದು ಗೈಸ್, ಈಗ ಇವರೊಂದಿಗೆ ನಾವು ನೋಡಲಿ ಹೋಗ್ತಿದ್ದೀವಿ. ತೋಟದಲ್ಲಿ ತುಂಬ ನೀರನ್ನು ತುಂಬಿಕೊಂಡಿದೆ ಗೈಸ್. ನೋಡ್ಬೋದು ಗೈಸ್ ಎಷ್ಟು ನೀರು ಹರಿದು ಹೋಗ್ತಿದೆ ಅಂತೇಳಿ. ನಾವು ಬಂದದ್ದು ಸ್ವಲ್ಪ ಲೇಟಾಗಿದೆ ಅಷ್ಟೇ, ಇಲ್ಲದಿದ್ದರೆ ಇದಕ್ಕಿಂತ ಡಬಲ್ ರೀತಿಯ ನೀರು ನಮಗೆ ಕಾಣಬಹುದಿತ್ತು. ಆದರೂ ಗೆಳೆಯರೇ, ನಾವು ತುಂಬ ರೀತಿಯ ನಿಮಗೆ ಕೆಲವು ಮಾಹಿತಿಯನ್ನು ನೀಡಿದ್ದೇವೆ. ಆದರೆ ನಮಗೆ ಕೆಲವು ಮಾಹಿತಿಯನ್ನು ನೀಡಲು ನಮಗೆ ತುಂಬ ತೊಂದರೆ ಉಂಟಾಗಿದೆ. ಯಾಕಂತ ಹೇಳಿದರೆ ಈ ಮಳೆಯ ಗಾಳಿಯಲ್ಲಿ ನಮ್ಮ ಉಪಕರಣಗಳು ಒದ್ದೆಯಾಗುತ್ತದೆ. ಅದರಿಂದ ನಮಗೆ ಪ್ರಾಬ್ಲಮ್ ಆಗುತ್ತದೆ. ಆದ್ದರಿಂದ ನಿಮಗೆ ನಮ್ಮಲ್ಲಿ ಆಗುವಷ್ಟು ಮಾಹಿತಿಯನ್ನು ನಾವು ಇವತ್ತು ನಿಮಗೆ ತೋರಿಸಿದ್ದೇವೆ. ಅದರಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬೇಕಾದ ಮಾಹಿತಿಯನ್ನು ತೋರಿಸ್ತೇವೆ. ನೋಡಿ ಗೈಸ್, ಇದು ಖಂಡನ ಅಲ್ಲ ಗೈಸ್, ಇದು ಏನಂತ ನಿಮಗೆ ತಿಳಿತಿದೆಯಾ? ನೋಡಿ ಗೈಸ್, ನಾನು ಪ್ಯಾಂಟ್ ಕೂಡ ಹಾಕ್ಕೊಂಡು ಬಂದಿದ್ದೇನೆ ಗೈಸ್. ಯಾವ ರೀತಿ ನೀರು ತುಂಬಿದೆ ಅಂತ ಹೇಳಿದರೆ ಇದು ಯಾವುದಂತ ಅರ್ಥ ಆಗ್ತಿಲ್ಲ ಗೈಸ್. ನೋಡ್ಬೋದು ಈ ಥರ ಮಳೆ ಬಂದರೆ ಹೇಗೆ ಗೈಸ್. ನೋಡಿ ಗೈಸ್, ಖಂಡದ ಕುಣಿಯಲ್ಲಿ ನೀರು ಮುರುಕಿರುವುದು. ಈಗ ನಮ್ಮೊಂದಿಗೆ ರಿಪೋರ್ಟರ್ ಇದ್ದಾರೆ ಭುವನಿವರಲ್ಲಿ 2 ಸಂದೇಶವನ್ನು ನಾನು ಕೇಳಲು ಇಚ್ಛಿಸುತ್ತೇನೆ. ಯಾವ ರೀತಿ ಜನರಿಗೆ ಅವರೊಂದು ಮಾಹಿತಿಯನ್ನು ನೀಡಲಿಕ್ಕೆ ಇಷ್ಟಪಡ್ತಾರೆ, ಯಾವ ರೀತಿ ಮಾಹಿತಿಯನ್ನು ಇಷ್ಟಪಡ್ತಾರೆ. ನೀವು ಅಲ್ಲಿಂದನೇ ಹೇಳಿ, ಮುಖ ತೋರಿಸೋದು ಬೇಡ ಮಾರೆ, ಹೇಳಿ. ನಾನು ಆ್ಯಕ್ಚುಲಾಗಿ ಈಗ ಬಂದೆ ಅಷ್ಟೇ. ನಾನು ಮುಡಿಪಿಗೆ ಹೋಗಿದ್ದೆ, ಮನೆಯಲ್ಲೇ ಹೇಳಿದ್ರು ಹೀಗೆಲ್ಲ ಆಗಿದೆ ಅಂತ, ಹಾಗೆ ಬಂದದ್ದು. ಆದರೆ ಈಗ ಅಲ್ಲಿ ಸ್ವಲ್ಪ ನೀರಿನ ಮಟ್ಟ ಕಡಿಮೆ ಆಗಿದೆ. ಅದರಲ್ಲಿ ಫುಲ್ಲು ನೀರೆಲ್ಲ ತುಂಬಿ ತೋಟದ್ದು ಅಲ್ಲಿ ನೋಡ್ಬೋದು ಗೈಸ್, ಗಿಡ ಬೊಲ್ಲಕ್ಕೆ ಹೋಗಿಲ್ಲ. ಆದ್ದರಿಂದ ನೀವು ಜನರಿಗೆ ಯಾವ ರೀತಿಯ ಮಾಹಿತಿಯನ್ನು ಕೊಡಲು ಇಚ್ಛೆ ಪಡುತ್ತೀರಿ ಅದನ್ನು ಹೇಳಿ ನಮಗೆ ಮೊದಲು. ಏನಂದರೆ ಮೊದಲು ಇದಕ್ಕೆ ನಮ್ಮ ತೋಟಿಗೆಲ್ಲ ಕಸ ಹಾಕ್ತದೆ. ಅದೇನಂದರೆ ಕಸ ಎಲ್ಲ ಬಂದು ಎಲ್ಲಿ ತಿಂಡಿಯನ್ನು ಹಾಕಿದ್ದು ಅದು ಸಿಕ್ಕ ಹೋಗ್ತಿತ್ತು. ನಮ್ಮನ್ನು ಕೂಡ ಹಾಗೆ ಅಲ್ಲಿ ಎಲ್ಲ ಕಸವನ್ನು ಸಿಕ್ಕಾಗಿದ್ದು ಮುಂದೆ ಜಾಗ ಇರಿದ್ದು ಗದ್ದೆಗಳಿಗೆಲ್ಲ ನುಗ್ಗಿ ಮಿಷನ್ನೆಲ್ಲ ತೋಟಗಳಿಗೊಂದು ಯಾವ ಕಾರಣದ ಕಸಗಳೆಲ್ಲ ಹಾಕಿ ಹೌದು. ಹೆಚ್ಚಿನ ಮಾಹಿತಿಯನ್ನು ನೀಡಿದ ಭುವನಿಯರಿಗೆ ಧನ್ಯವಾದಗಳು. ನಾವು ಮುಂದಿನ ವಿಡಿಯೋವನ್ನು ಸಂಗ್ರಹಿಸಲು ನಾವು ಹಿಂದೆ ಹೋಗುತ್ತಿದ್ದೇವೆ. ಆದ್ದರಿಂದ ನಮ್ಮ ಬ್ಲಾಗ್ನಲ್ಲಿ ಸ್ವಲ್ಪ ಕ್ವಾಲಿಟಿಯ ತೊಂದರೆ ಇರ್ಬೋದು. ಯಾಕಂತ ಹೇಳಿದರೆ ಈ ಮಳೆಯಲ್ಲಿ ಛತ್ರಿ ಹಿಡ್ಕೊಂಡು ನಾವು ಈ ವಿಡಿಯೋವನ್ನು ಮಾಡ್ತಿದ್ದೇವೆ. ಯಾಕಂತೇಳಿ ನಮ್ಮ ವೀಕ್ಷಕರು ನಮ್ಮ ವಿಡಿಯೋವನ್ನು ನೋಡಲಿ ಅಂತ ಹೇಳಿ ನಾವು ನಮಗೆ ಕ್ಯಾಮರಾದಲ್ಲಿ ಕಣ್ಣಿಡಲು ಸಾಧ್ಯವಿಲ್ಲ. ಯಾಕಂತೇಳಿದರೆ ಅಷ್ಟು ಜೋರು ಮಳೆ ಉಂಟು. ನೋಡ್ಬೋದು ಗೈಸ್ ಯಾವ ರೀತಿ ಕಂಗು ಛಿದ್ರವಾಗಿದೆ ಅಂತ ನೋಡ್ಬೋದು, ಮೇಲಿಂದ ಬಿದ್ದು. ಅದರಿಂದ ನಾವು ಇವತ್ತು ಏನು ನಿಮಗೆ ಏನು ಹೇಳಲು ಇಷ್ಟಪಡ್ತೇವೆ ಅಂತೇಳಿದರೆ, ಮಳೆಗಾಲದಲ್ಲಿ ಯಾವುದೇ ರೀತಿಯ ಹುಚ್ಚಾಟವನ್ನು ಆಡಬೇಡಿ, ಜಾರುವ ಪ್ರದೇಶದಲ್ಲಿ ಓಡಾಡಬೇಡಿ, ಹಾಗೂ ಇತರ ಪ್ರವಾಸಿ ತಾಣಗಳಿಗೆ ನೀವು ತೆರಳಬೇಡಿ. ಯಾಕಂತ ಹೇಳಿದರೆ ಇಷ್ಟು ಮಳೆಯಲ್ಲಿ ಜಾರುವ ಸಂದರ್ಭ ಹೆಚ್ಚಿದೆ. ಹಾಗೆ ನಮ್ಮ ಹತ್ತಿರದಲ್ಲಿರುವಂತಹ ಗಡೆಗಳಿಗೆ ನೀವು ಹೋಗಬೇಡಿ. ಯಾಕಂತ ಹೇಳಿದರೆ ಅಲ್ಲಿ ಇವಾಗ ಬಿಡುವುದಿಲ್ಲ, ಬಟ್ ಕೆಲವರು ನುಸುಳಿಕೊಂಡು ಹೋಗುವವರಿದ್ದಾರೆ. ನೋಡ್ಬೋದು ಗೈಸ್ ಯಾವ ರೀತಿ ಇಲ್ಲಿ ನೀರು ಬಂದಿದೆ ಅಂತ. ನೋಡಿ ಗೈಸ್, ನೀರು ಬಂದು ಇಲ್ಲಿರುವಂತಹ ಪ್ಲೇಸ್ ಫುಲ್ಲು ಬಗ್ಗಿ ಹೋಗಿದೆ. ಯಾವ ರೀತಿ ಈ ತೋಟದಲ್ಲಿ ನೀರು ಬಂದಿದೆ ಅಂತ ಹೇಳಿದರೆ ಅದರಿಂದ ಇದರಲ್ಲಿ ಎಷ್ಟು ಅಡಿಕೆ ಬೊಲ್ಲ ಹೋಗಿರ್ಬೋದು, ನೀವೇ ಸಂಗ್ರಹಿಸಿಕೊಳ್ಳಿ. ನೋಡಿ ಗೈಸ್, ನೋಡ್ಬೋದು ಗೈಸ್ ಯಾವ ರೀತಿ ಒಳಗಡೆ ನೀರು ಬಂದಿದೆ ಅಂತ. ನೋಡಿ ಗೈಸ್, ಜೀವನದಲ್ಲಿ ಇಷ್ಟೇ ಗುರು, ಏನು ಗೊತ್ತಾ, ಮಳೆ ಬಂದಾಗ ಸಾವು ಸಂಭವಿಸುವುದಿಲ್ಲ, ಭೂಮಿ ಮರಣ ಹೊಂದುತ್ತದೆ. ಮಳೆ ಬಂದಾಗ ಸಾವು ಸಂಭವಿಸುವುದಿಲ್ಲ, ಭೂಮಿ ಮರಣ ಹೊಂದುತ್ತದೆ. ಅದೇ ಬಿಸಿಲು ಬಂದಾಗ ಭೂಮಿ ಮರಣ ಹೊಂದುವುದಿಲ್ಲ, ಮನುಷ್ಯ ಮರಣ ಹೊಂದುತ್ತಾನೆ. ಅದರಲ್ಲಿ ಇರುವ ವ್ಯತ್ಯಾಸ ಏನಂತ ಹೇಳಿದರೆ ಭೂಮಿಗೆ ಮನುಷ್ಯ ಬೇಕೇ ಬೇಕು,
ಮನುಷ್ಯನಿಗೆ ಭೂಮಿ ಬದುಕಲು ಬೇಕೇ ಬೇಕು. ಇದರಿಂದ ನಿಮಗೆ ಅರ್ಥವಾಗಿರೋದು ಇಷ್ಟೇ, ನಾನು ಹೇಳಿದ ಅರ್ಥ ಆಗಲಿಲ್ಲ.